ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕಂಕನಾಡಿ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಇಂದ ಡಾಕ್ಟರ್ ಜ್ಯೋತಿ ಜಯರಾಮ್ ರವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಹದಿಹರೆಯದ ವಯಸ್ಸಲ್ಲಿ ಒಂದು ಕಾಡುವಂತಹ ಸಮಸ್ಯೆ ಅಂದರೆ ಅದು ಮೊಡವೆಯ ಸಮಸ್ಯೆ. ಮೇಡಮ್, ಮೊದಲಿಗೆ ಮೊಡವೆ ಅಂತ ಹೇಳಿದ್ರೆ ಏನು? ಮೊಡವೆ ಅಥವಾ ಪಿಂಪಲ್ಸ್ ಅಂದರೆ ನೀವು ಹೇಳಿದ ಪ್ರಕಾರ ಹದಿಹರೆಯದಲ್ಲಿ ಕಾಣಿಸೋದೊಂದು ಕಾಮನ್ ಆಗಿರೋದು ಪ್ರಾಬ್ಲಮ್. ಮತ್ತು ಅದು ಕೆಲವೊಮ್ಮೆ ವಯಸ್ಕರಲ್ಲಿ ಮತ್ತು ಯಂಗ್ ಅಡಲ್ಟ್ಸಲ್ಲಿ ಕೂಡ ಈ ಪ್ರಾಬ್ಲಮ್ ಕಾಣಿಸ್ಬೋದು. ಇದು ಯಾವ ರೀತಿ ಆಗುವಂಥದ್ದು? ಇದಕ್ಕೆ ಕಾರಣ ಏನು? ಮೊಡವೆ ಒಂದು ಬರಬೇಕಾದ್ರೆ ಹದಿಹರೆಯದ ವಯಸ್ಸಲ್ಲಿ ಇದಕ್ಕೆ ಯಾವುದಾದ್ರೂ ಒಂದು ಕಾಸಸ್? ಇದಕ್ಕೆ ಮುಖ್ಯವಾಗಿ ಕಾರಣಗಳು ಅಂದರೆ ಈ ಏಜ್ ಗ್ರೂಪಲ್ಲಿ ಹಾರ್ಮೋನ್ಗಳಲ್ಲಿ ಬರೋದು ವ್ಯತ್ಯಾಸ, ಮತ್ತು ಜೀವನ ಶೈಲಿಯಲ್ಲಿ ಅಥವಾ ನಮ್ಮದು ಆಹಾರ ಇದ್ದ ಶೈಲಿಯಲ್ಲಿ ಕೆಲವು ವ್ಯತ್ಯಾಸಗಳಿಂದ ಬರುತ್ತೆ, ಚೇಂಜಸ್ಸಿಂದ. ಮತ್ತು ಸ್ಟ್ರೆಸ್ ಅಥವಾ ಒತ್ತಡ, ಮತ್ತು ತಲೆ ಹೊಟ್ಟಿದ್ರೆ ಮಾತ್ರೆ ಮತ್ತು ಮದ್ದು ಸೇವನದಿಂದ ಮತ್ತು ಕ್ರೀಮ್ಸ್ ಹಚ್ಚೋದ್ರಿಂದ ಕೂಡ ಈ ಕಾಯಿಲೆ ಸ್ವಲ್ಪ ಬರ್ಬೋದು. ಈ ಒಂದು ಮೊಡವೆಗಳು ಒಂದು ಮುಖದಲ್ಲಿ ಯಾವ ಥರ ಉಂಟಾಗ್ತದೆ, ಹೇಗೆ ಅದು ಕ್ರಿಯೇಟ್ ಆಗುವಂಥದ್ದು ನಮ್ಮ ಮುಖದಲ್ಲಿ? ಅದು ಮೇನ್ ಆಗಿ ಇರೋದು ಅಂದರೆ ನಮ್ಮದು ಗ್ರಂಥಿಗಳಿರುತ್ತೆ, ಅಂದರೆ ಎಣ್ಣೆ ಮತ್ತು ಜಿಡ್ಡು ಉತ್ಪಾದನೆ ಮಾಡೋದು ಗ್ರಂಥಿಗಳು. ಅದರಲ್ಲಿ ಬ್ಲಾಕೇಜ್ ಆದರೆ ಅಥವಾ ಅತ್ಯಾದಿ ಎಣ್ಣೆ ಉತ್ಪಾದನೆದಿಂದ ಮತ್ತು ಅಲ್ಲಿ ಬ್ಯಾಕ್ಟೀರಿಯಾ, ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಆಕ್ನೆ ಅಂತ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಕೂಡ ಈ ಕಾಯಿಲೆ ಆ ಥರ ಬರ್ಬೋದು. ಸೊ ಕಾಮನ್ ಆಗಿ ಈ ಒಂದು ಮೊಡವೆಗಳು ಬರ್ತದೆ. ಸೊ ಹೆಚ್ಚಾಗಿ ಹುಡುಗಿಯರಿಗೆ ಹೇಳ್ಬೋದು, ಎಸ್ಪೆಷಲಿ ಈ ಮೊಡವೆಗಳು ಬೇಡ ಅಂತ ಹೇಳಿ ನಮ್ಗೆ ಫೀಲ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ತಡೆಗಟ್ಟಬಹುದು? ನನ್ನ ಮುಖದಲ್ಲಿ ಮೊಡವೆ ಆಗೋದು ಬೇಡ ಅಂತ ಹೇಳಿ ನನಗೆ ಆಗ್ಬೇಕಾದ್ರೆ ನಾನು ಯಾವ ತರ ಒಂದು ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕಾಗ್ತದೆ? ಕಾಮನ್ ಆಗಿ ಅಂದರೆ ನಮ್ಮದು ತ್ವಚೆದು ನೈರ್ಮಲ್ಯತೆಯನ್ನು ಕಾಪಾಡೋದು, ಕ್ಲೀನ್ ಸ್ಕಿನ್ ಅಂತ ಹೇಳ್ತೀವಿ. ಮತ್ತು ಹೆಚ್ಚಾಗಿ ಮೇಕಪ್ ಅದೆಲ್ಲ ಯೂಸ್ ಮಾಡಬಾರ್ದು. ಇನ್ನೊಂದು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ನಮ್ಮದು ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಮಾಡೋದು, ಎಕ್ಸಸೈಸ್ ಮಾಡೋದು, ಮತ್ತು ಈ ಸ್ಟ್ರೆಸ್ ನಿವಾರಣೆಗೆ ನಾವು ಯೋಗ, ಧ್ಯಾನ ಅದೆಲ್ಲ ಮಾಡೋದು. ಕೆಲವು ಹಾರ್ಮೋನ್ ಚೇಂಜಸ್ ಬಂದಾಗ ನಾವು ಕರೆಕ್ಟ್ ವೈದ್ಯಕೀಯ ಸಲಹೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅದೆಲ್ಲ ಕರೆಕ್ಟ್ ಮಾಡೋದು, ಮತ್ತು ತಲೆ ಹೊಟ್ಟೆಗೆ ನಿವಾರಿಸೋದು, ಅದೆಲ್ಲ ಮಾಡಿದ್ರೆ ನಾವು ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಇನ್ನು ಈ ಪಿಂಪಲ್ಸ್ಗಳು ಬರಬೇಕಾದ್ರೆ ಒಂದೊಂದು ತರದ ಗುಳ್ಳೆ ಇರ್ತದೆ. ಕೆಲವೊಂದ್ಸತಿ ಪಿಂಕ್ ಆಗಿ ಇದಿರುತ್ತೆ, ವೈಟ್, ಮತ್ತೆ ಇನ್ನೊಂದ್ಸತಿ ಕಲ್ಲಿ ನೀರು ತುಂಬಿರುವಂತ ಗುಳ್ಳೆಗಳಿರ್ತದೆ. ಸೊ ಈ ತರ ಯಾವ ತರ ಗುಳ್ಳೆಗಳು ಕಾಣ್ಬೋದು? ಸೊ ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಾವು ಕಾಮಿಡೋನ್ಸ್ ಅಂತ ಹೇಳ್ತೇವೆ, ಅಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಅಂತ. ಸೊ ಬ್ಲ್ಯಾಕ್ ಹೆಡ್ಸ್ ಅಂದರೆ ಕಪ್ಪು ಸಣ್ಣ ಗುಳ್ಳೆಗಳು ಆ ಥರ ಬರುತ್ತೆ, ಮತ್ತು ವೈಟ್ ಹೆಡ್ಸ್ ಅಂದರೆ ವೈಟ್ ಕಲರ್ದು ಸಣ್ಣ ಬಿಳಿ ಕಲರ್ದು ಗುಳ್ಳೆ ಬರೋದು. ಮತ್ತು ನೆಕ್ಸ್ಟ್ ಹೆಚ್ಚಾಗಿ ಆಗಿರೋದು ಸ್ಟೇಜಲ್ಲಿ ಸ್ವಲ್ಪ ಕೆಂಪು ಗುಳ್ಳೆಗಳು, ಪ್ಯಾಪ್ಯೂಲ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇನ್ಫೆಕ್ಷನ್ ಆದರೆ ರೇಷ್ ಆಗಿ ಗುಳ್ಳೆಗಳು, ಅದು ಪಸ್ಟ್ಯೂಲ್ಸ್ ಅಂತ ಹೇಳ್ತೀವಿ, ಅದು ನಾವು ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಬರ್ಬೋದು. ಮತ್ತು ಲೇಟರ್ ಸ್ಟೇಜಸ್ಸಲ್ಲಿ ಜನಕ್ಕೆ ಹಾರ್ಮೋನ್ ಪ್ರಾಬ್ಲಮ್ಸ್ ಅದೆಲ್ಲ ಇರುವಾಗ ಸಿಸ್ಟ್ ಆ್ಯಂಡ್ ನಾಡ್ಯೂಲ್ಸ್ ಅಂದರೆ ಸ್ವಲ್ಪ ದಪ್ಪ ಆಗಿರೋದು ಗಡ್ಡೆ ಮತ್ತು ಬೊಕ್ಕೆ ಥರ ಆ ಥರ ಕೂಡ ಪಿಂಪಲ್ಸ್ ಬರ್ಬೋದು. ಹೌದು. ಇನ್ನು ಪಿಂಪಲ್ಸ್ ಅಂತ ಹೇಳುವಾಗ ಖಾಲಿ ಮುಖದಲ್ಲಿ ಮಾತ್ರ ಬರೋದಲ್ಲ, ಈವನ್ ಬೆನ್ನಲ್ಲಿ ಎಲ್ಲ ಬರ್ಬೋದು. ಸೊ ಇದು ಯಾವ ರೀತಿ ಬೇರೆ ಬೆನ್ನು ಮುಖ ಬಿಟ್ಟು ಬೇರೆ ಎಲ್ಲೆಲ್ಲಿ ಬರುವಂತ ಚಾನ್ಸಸ್ಗಳಿರ್ತವೆ ಪಿಂಪಲ್ಸ್? ಸಾಮಾನ್ಯವಾಗಿ ಇದು ಈ ಎಣ್ಣೆ ಜೆಟ್ಟು ಗ್ರಂಥಿಗಳು ಎಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಅಲ್ಲಿ ಬರುತ್ತೆ. ಸೊ ಮುಖದಲ್ಲಿ ಮತ್ತು ಬೆನ್ನಲ್ಲಿ, ಎದೆಯಲ್ಲಿ, ಚೆಸ್ಟಲ್ಲಿ, ಮತ್ತು ಅಪ್ಪರ್ ಆರ್ಮ್ಸ್ ಆ ಏರಿಯಾಗೆ ಕೂಡ ಬರ್ಬೋದು ಕೆಲವು. ಅಂದರೆ ಅದು ಡ್ಯಾಂಡ್ರಫ್ ಫಾಲ್ದಿಂದಾಗಿ ಬೆನ್ನಿಗೆ ಬರ್ಬೋದು? ಅಂದರೆ ಡ್ಯಾಂಡ್ರಫ್ ಡೈರೆಕ್ಟ್ ಫಾಲಿಂದ ಅಲ್ಲ, ಆದರೆ ಕೆಲವೊಮ್ಮೆ ಡ್ಯಾಂಡ್ರಫಿಂದ ಬೇರೆ ರೀತಿ ಅಂದರೆ ಪಿಂಪಲ್ಸ್ ಥರನೇ ಬೇರೆ ಥರ ಗುಳ್ಳೆಗಳು ಬೆನ್ನಲ್ಲಿ ಕೂಡ ಬರ್ಬೋದು ಆ ಥರ. ಅದು ಪಿಂಪಲ್ಸ್ ಇದು ಬೇರೆ ಕ್ಯಾಟಗರಿ? ಹೌದು ಹೌದು, ಅದು ಸ್ವಲ್ಪ ಟ್ರೀಟ್ಮೆಂಟು ಮತ್ತು ಅದು ಅದಕ್ಕೆ ಬರೋ ಕಾರಣಗಳು ಸ್ವಲ್ಪ ಬೇರೆ ಟೈಪ್. ಇನ್ನು ಫ್ಯಾಮಿಲಿ ಹೆರಿಡಿಟಿ ಅಂತ ಹೇಳಬೇಕಾದ್ರೆ ಫ್ಯಾಮಿಲಿಯಿಂದ ಬಂದಿರುವಂತದ್ದು ಇರ್ತದೆ. ಅದೇ ತರ ಮೊಡವೆಗಳಲ್ಲಿಯೂ ಕೂಡ ಹೆರಿಡಿಟಿಯಿಂದ, ಅಂದ್ರೆ ನನ್ನ ಅಮ್ಮನಿಗಿದ್ದು ನನಗೆ ಬಂದು ನನ್ನ ಮಗಳಿಗೆ ಆ ತರ ಏನಾದ್ರು ಪಾಸ್ ಆಗ್ತದ ಪಿಂಪಲ್ಸ್? ಕೆಲವು ಸ್ಟಡೀಸ್ ಅಲ್ಲಿ ಇವಾಗ ತಂದೆ ತಾಯಿಗೆ ಎದೆಹರೆಯದಲ್ಲಿ ಆ ಏಜಲ್ಲಿ ತುಂಬ ಪಿಂಪಲ್ಸ್ ಇದ್ರೆ ಮಕ್ಕಳಿಗೆ ಕೂಡ ಆ ಥರ ಆ ಏಜಲ್ಲಿ ಪಿಂಪಲ್ಸ್ ಬರೋದು ಸಾಧ್ಯತೆ ಇದೆ. ಓಕೆ. ಇನ್ನು ನಾವೇನು ಹದಿಹರೆಯದ ಪ್ರಾಯದಲ್ಲಿ ಜಾಸ್ತಿಯಾಗಿ ಯುವಕರಲ್ಲಿಯೂ ಕೂಡ ಪಿಂಪಲ್ಸ್ಗಳು ಬರ್ತವೆ. ಅದೇ ರೀತಿ ಈ ಒಂದು ದೊಡ್ಡವರಾದ ನಂತರ ಅಂದ್ರೆ ಮಹಿಳೆಯರಾದ ನಂತರ ಕೂಡ ಪಿಂಪಲ್ಸ್ ಬರುತ್ತೆ. ಸೊ ಅದು ಯಾವ ಏಜ್ ಗ್ರೂಪ್ ಇಂದ ಯಾವ ಏಜ್ ಗ್ರೂಪ್ ತನಕ ಈ ಒಂದು ಪಿಂಪಲ್ಸ್ ಗಳು ಬರುವಂತದ್ದು ಅಂತ? ಸೊ ಜನರಲ್ ಆಗಿ ಅದು ಟೀನೇಜ್ ಏಜ್ ಗ್ರೂಪ್ ಅಲ್ಲಿ, ಅದೇ ನೀವು ಹೇಳಿದ್ರಲ್ಲ ಹದಿಹರೆಯದಲ್ಲಿ ಏಜ್ ಗ್ರೂಪ್ ಅಲ್ಲಿ. ಸೊ ಅಂದರೆ ಗರ್ಲ್ಸ್ ಬಾಯ್ಸ್ಗೆ ಅರೌಂಡ್ 10 ಇಯರ್ಸ್ ಆ ಏಜಿಗೆ ಸ್ಟಾರ್ಟ್ ಆದರೆ ಒಂದು ಆಲ್ಮೋಸ್ಟ್ 25-26 ಏಜ್ ಗ್ರೂಪ್ ತನಕ ಬರ್ಬೋದು. ಅದಾದ ನಂತರ ಯೂಶ್ವಲಿ ಪಿಂಪಲ್ಸ್ಗಳು ತನ್ನಷ್ಟಿಗೆ ಕಡಿಮೆ ಆಗಿ ಅದು ಕಲೆ ಮಾತ್ರ ಆ ಥರ ಸ್ಟೇಜಲ್ಲಿ ಬರುತ್ತೆ. ಕೇಸಸ್ಸಲ್ಲಿ ಹಾರ್ಮೋನ್ ಚೇಂಜಸ್ ಬಂದಾಗ ಮತ್ತು ಲೇಡೀಸಲ್ಲಿ ಲೇಡೀಸಲ್ಲಿ ಓವ್ಯುಲೇಷನ್ ಪ್ರಾಬ್ಲಮ್, ಇದು ಅಂಡಾಶಯದು
ಸಮಯದಲ್ಲಿ ಕೆಲವು ಹಾರ್ಮೋನ್ ಚೇಂಜಸ್ ಬಂದಾಗ ಕೆಲವು ಕಂಡೀಷನ್ಸಲ್ಲಿ ಈವನ್ ಏಜ್ ಆದಮೇಲೆ ಅದು ಎಡಲ್ಟ್ ಆನ್ಸೆಟ್ ಆ್ಯಕ್ನೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪಿಂಪಲ್ಸ್ ಬರುವಾಗ ಮುಖದ ಕೆಳಗೆ ಭಾಗದಲ್ಲಿ ಅಂದರೆ ಜಾ ಲೈನ್ ಹತ್ರ ಹೆಚ್ಚಾಗಿ ಪಿಂಪಲ್ಸ್ ಬರುತ್ತೆ, ಮತ್ತು ನಾರ್ಮಲ್ ಟ್ರೀಟ್ಮೆಂಟಿಂದ ಅದು ಕಂಟ್ರೋಲ್ ಬರೋದಿಲ್ಲ ಆ ಥರ. ಸೊ ಮಹಿಳೆಯರಲ್ಲಿಯೂ ಕೂಡ ನಾವು ಕಾಣಬಹುದು ಪಿಂಪಲ್ಸ್ ಹೇಳುವಂಥದ್ದು, ಬರೀ ಹದಿಹರೆಯದರಲ್ಲಿ ಅಲ್ಲಿ ಮಾತ್ರ ಅಲ್ಲ. ಇನ್ನು ಪಿಂಪಲ್ಸ್ ಬರದೇ ಇದ್ದ ಹಾಗೆ ಯಾವ ತರ ಆಹಾರ ಕ್ರಮಗಳನ್ನ ಇದು ಮಾಡಬಹುದು? ಅಂದ್ರೆ ಯೂಶಲಿ ಆಯಿಲಿ ಐಟಮ್ಸ್ ಗಳನ್ನ ನಾವು ಜಾಸ್ತಿ ತಿಂದ್ರೆ ಪಿಂಪಲ್ಸ್ ಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಯಾವ ತರ ಫುಡ್ಸ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಪಿಂಪಲ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು? ಸೊ ಆ್ಯಕ್ಚುಲಿ ಪಿಂಪಲ್ಸ್ ಮತ್ತು ಆಹಾರಕ್ಕೆ ಅಂತ ನಿರ್ಣಾಯಕವಾಗಿ ಸಂಬಂಧ ಏನು ಕಂಡು ಬರಲಿಲ್ಲ. ಆದರೆ ಕೆಲವು ಸ್ಟಡೀಸಲ್ಲಿ ಹಾಲು ಮತ್ತು ಹೈ ಶುಗರ್ ಡಯಟ್ ಆ ಥರ ಡಯಟಲ್ಲಿ ಕೆಲವು ಕೇಸಸಲ್ಲಿ ಅವ್ರು ನೋಡಿದ್ದಾರೆ ಅಂತೆ ಪಿಂಪಲ್ಸ್ ಹೆಚ್ಚಾಗಿ ಕಾಣಿಸುತ್ತೆ ಅಂತ. ಸೊ ಜನರಲ್ ಆಗಿ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಫುಡ್, ಫಾಸ್ಟ್ ಫುಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಮ್ಮ ಬಾಡಿಗೆ ಮತ್ತು ಪಿಂಪಲ್ಸ್ಗೆ. ಇನ್ನಷ್ಟು ಒಡವೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಆರೋಗ್ಯ ಕಿರಣದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕಂಕನಾಡಿ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಹದಿಹರೆಯದ ವಯಸ್ಸನ್ನ ಬಿಟ್ಟು ಮಹಿಳೆಯರಲ್ಲಿಯೂ ಕೂಡ ಪಿಂಪಲ್ಸ್ ಗಳನ್ನ ನಾವು ಕಾಣಬಹುದು ಅಂತ ಹೇಳಿದ್ವಿ. ಯಾವ ತರದ ಟೈಪ್ಸ್ ಗಳಿವೆ ಈ ಒಂದು ಪಿಂಪಲ್ಸ್ ಗಳಲ್ಲಿ, ಮಹಿಳೆಯರಲ್ಲಿ ಕಾಣುವಂತ ಪಿಂಪಲ್ಸ್? ಮಹಿಳೆಯರಲ್ಲಿ ಅಂದ್ರೆ ಹದಿಹರೆಯದಲ್ಲಿ ಏಜ್ ಗ್ರೂಪ್ ಅಲ್ಲಿ ನಾರ್ಮಲ್ ಟೈಪ್ ಪಿಂಪಲ್ಸ್ ಹಾರ್ಮೋನಲ್ ಚೇಂಜಸ್ ಇಂದ ಬರ್ಬೋದು, ಮತ್ತೆ ರಜಸ್ ಇರೋದು ಟೈಮಲ್ಲಿ, ಮತ್ತೆ ಅಂಡಕೋಶದ್ದು ಓವ್ಯುಲೇಷನ್ದು ಸಮಯದಲ್ಲಿ ಕೂಡ ಬರ್ಬೋದು. ಕೆಲವು ಕೇಸಸಲ್ಲಿ ಗರ್ಭಧಾರಣೆ ಟೈಮಲ್ಲಿ, ಪ್ರೆಗ್ನೆನ್ಸಿಯಲ್ಲಿ, ಮತ್ತು PCOD ಅಂತ ಒಂದು ಓವರೀಸ್ದೊಂದು ಡಿಸೀಸ್ ಬರುತ್ತೆ, ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಆ ಕಾಯಿಲೆನಲ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಹೆಚ್ಚಾಗಿ ಬಂದಾಗ ಈ ಥರ ಪಿಂಪಲ್ಸ್ ಮುಖದಲ್ಲಿ ಮತ್ತು ಬೆನ್ನಲ್ಲಿ ಮತ್ತು ಸ್ವಲ್ಪ ಹೇರ್ ಗ್ರೋತ್ ಮುಖದಲ್ಲಿ ಆ ಥರ ಎಲ್ಲ ಕಾಣಿಸ್ಬೋದು. ಸೊ ಆ ಥರ ಪ್ರಾಬ್ಲಮ್ಸಿಗೆ ಸ್ವಲ್ಪ ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಬೇಕಾಗುತ್ತೆ. ಅದು ನಾರ್ಮಲ್ ಟ್ರೀಟ್ಮೆಂಟಲ್ಲಿ ಅಷ್ಟು ಬೇಗ ಗುಣಪಡಿಸೋದಿಲ್ಲ ಅದು ಪಿಂಪಲ್ಸ್ ಬಂದರೆ. ಇನ್ನು ಫುಡ್ ಸ್ಟೈಲ್ ಹೇಳಬೇಕಾದ್ರೆ, ಈಗ ನಾವು ಚಿಕನ್ಸ್ ಅನ್ನೆಲ್ಲ ಜಾಸ್ತಿ ತಿಂದ್ರೆ ನಮಗೆ ಉಷ್ಣ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಸೊ ಉಷ್ಣದಿಂದ ಯಾವ ತರ ಪಿಂಪಲ್ಸ್ ಗಳು ಬರ್ಬೋದು? ಅದು ಆ್ಯಕ್ಚುಲಿ ನಮ್ಮಲ್ಲಿ ಅಲೋಪತಿಯಲ್ಲಿ ಆ ಥರ ಕಾನ್ಸೆಪ್ಟ್ ಇಲ್ಲ, ಅಂದರೆ ಚಿಕನ್ ಆ ಥರ. ಬಟ್ ಅದೇ ಹೈ ಶುಗರ್ ಡಯಟ್ ಅಂತ ನಾನು ಹೇಳಿದ್ದೀವಲ್ಲ, ಆ ಥರ ಅದು ಫಾಸ್ಟ್ ಫುಡ್ ಐಟಮ್ಸ್ ಅದೆಲ್ಲ ತಿಂದರೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಇನ್ಸುಲಿನ್ ಲೈಕ್ ಒಂದು ಫ್ಯಾಕ್ಟರ್ ಥರ ಅಂತೂ ಹಾರ್ಮೋನ್ದು ಸ್ವಲ್ಪ ವ್ಯತ್ಯಾಸ ಬರೋದ್ರಿಂದ ಈ ಎಣ್ಣೆ ಮತ್ತು ಜಿಡ್ಡು ಗ್ರಂಥಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದು ಅದರಲ್ಲಿ ಹೆಚ್ಚಾಗಿ ಅತಿಯಾಗಿ ಎಣ್ಣೆ ಉತ್ಪಾದನೆಯಿಂದ ಈ ಕಾಯಿಲೆ ಸ್ವಲ್ಪ ಜಾಸ್ತಿ ಬರ್ಬೋದು. ಸೊ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಒಂದು ಆಹಾರ ಶೈಲಿಯಲ್ಲಿ ಸ್ವಲ್ಪ ಇದು ಹೆಲ್ದಿ ಇದು ಕಂಟ್ರೋಲ್ ಇದ್ದರೆ ಸ್ವಲ್ಪ ಪಿಂಪಲ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಇವಾಗ ಟೀನೇಜರ್ಸ್ ಗಳಿಗೆ ಯಾವ್ದಾದ್ರು ಬೇರೆ ಸಮಸ್ಯೆಗಳಿರ್ತದೆ, ಅಂದ್ರೆ ಹುಷಾರಿಲ್ಲ ಆ ತರದೇನಾದ್ರು ಇದ್ರೆ ಅವರು ಮೆಡಿಸಿನ್ಸ್ ಗಳನ್ನ ತಗೊಳ್ಬೇಕಾಗ್ತದೆ. ಸೊ ಮೆಡಿಸಿನ್ಸ್ ಗಳನ್ನ ತಿನ್ಬೇಕಾದ್ರೆ ಅಲ್ಲಿಯೂ ಕೂಡ ಯಾವ ತರದ್ರು ಎಫೆಕ್ಟ್ ಇರುತ್ತಾ, ಪಿಂಪಲ್ಸ್ ಆಗುವಂತ ಎಫೆಕ್ಟ್ಸ್ ಗಳು ಏನಾದ್ರು ಆಗುತ್ತಾ ಅಂತ ಹೇಳಿ? ಸೊ ಸಾಮಾನ್ಯವಾಗಿ ನಾವು ತಗೊಳ್ಳೋದು ಜ್ವರಗೆ ಆ ಥರ ಮೆಡಿಸಿನ್ಸ್ ಅಲ್ಲಿ ಅಷ್ಟು ಪ್ರಾಬ್ಲಮ್ ಏನು ಬರೋದಿಲ್ಲ. ಆದರೆ ಕೆಲವು ಕೇಸಸ್ಸಲ್ಲಿ ಅಂದರೆ ಈ ಫಿಟ್ಸ್ಗೆ ಅಥವಾ TB ಕಾಯಿಲೆಗೆಲ್ಲ ಮದ್ದು ಕೊಟ್ಟರೆ ಅದರಲ್ಲಿ ಕೆಲವು ಟೈಪ್ ಮದ್ದಲ್ಲಿ ಇದು ಕಾಯಿಲೆ ಜಾಸ್ತಿ ಕಂಡು ಬರ್ಬೋದು. ಮತ್ತು ಸ್ಟೀರಾಯ್ಡ್ ಕ್ರೀಮ್ ಹಚ್ಚೋದ್ರಿಂದ ಕೂಡ ಈ ಪಿಂಪಲ್ಸ್ ಜಾಸ್ತಿ ಆಗ್ಬೋದು. ನೀವು ಹೇಳಿದ್ರಿ ಇವಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಗಳನ್ನ ತಿನ್ನೋದ್ರಿಂದ ಪಿಂಪಲ್ಸ್ ಗಳು ಬರ್ಬೋದು. ಅದು ಯಾವ ತರ ಟ್ಯಾಬ್ಲೆಟ್ಸ್ ಗಳು ಅಂತ ಹೇಳ್ಬೋದು? ಅದರಲ್ಲಿ ಯಾವ ಕಂಟೆಂಟ್ ಇರೋದ್ರಿಂದ ಈ ಒಂದು ಪಿಂಪಲ್ಸ್ ಬರ್ಲಿಕ್ಕೆ? ಕೆಲವು ಕಾಯಿಲೆಗೆ ಅಂದರೆ ಒಂದು ಫಿನಿಟಾಯ್ನ್ ಅಂತ ಒಂದು ಮೆಡಿಸಿನ್ ಇದೆ, ಅದು ಈ ಥರ ನಮಗೆ ಫಿಟ್ಸ್ ಆ ಥರ ಕಾಯಿಲೆಗೆ ಪ್ರಿಸ್ಕ್ರೈಬ್ ಮಾಡೋದು. ಕೆಲವು ಸೈಕ್ಯಾಟ್ರಿ ಮೆಡಿಸಿನ್ಸಲ್ಲಿ ಮತ್ತು TB ಕಾಯಿಲೆಗೆ ಕೆಲವು ಮದ್ದು ತಗೊಂಡ್ರೆ ಅದರಲ್ಲಿ ಕೂಡ ಈ ಪಿಂಪಲ್ಸ್ ಹೆಚ್ಚಾಗಿ ಬರುತ್ತೆ. ಯಾವ ಒಂದು ರೀಸನ್ ಇಂದ ಆಗಿರಬಹುದು ಮೇಡಮ್? ಅಂದ್ರೆ ಯಾವುದೊಂದು ಕಂಟೆಂಟ್ ಅದರಲ್ಲಿ ಇರೋದು? ಅದೇ ಅದು ಕೆಲವು ಕಂಟೆಂಟ್ಸ್ ಅಂದರೆ ಮದ್ದೇ ಇರೋದು, ಅಂದರೆ ಫೆನಿಟಾಯ್ನ್ ಆ ಥರ ಮದ್ದು, ಮತ್ತು ಕೆಲವು ಅಂದರೆ ಅಯೋಡೈಡ್ಸ್ ಅಂತ ಇರುತ್ತೆ, ಆ ಥರ ಕೆಲವು ಕೆಮಿಕಲ್ಸಿಂದ ಕೂಡ ಇದು ಕಾಯಿಲೆ ಬರ್ಬೋದು. ಮತ್ತು ಹೆಚ್ಚಾಗಿ ಸ್ಟೀರಾಯ್ಡ್ ಕ್ರೀಮ್ಸ್ ಈ ನಾವು ಎಲರ್ಜಿಗೆ ಅದಕ್ಕೆಲ್ಲ ಪ್ರಿಸ್ಕ್ರೈಬ್ ಮಾಡ್ತೀವಿ, ಅದು ಮುಖಕ್ಕೆ ಅಥವಾ ಬೇರೆ ಕಡೆ ಹಚ್ಚಿದ್ರೆ ಕಲೆ ಹೋಗ್ಲಿಕ್ಕೆ ಅಂತದ್ದು ಕ್ರೀಮ್ಸ್ ಹಚ್ಚಿದ್ರೆ ಹೆಚ್ಚಾಗಿ ಪಿಂಪಲ್ಸ್ ಬರ್ಬೋದು. ಯಾವ ಒಂದು ರೀಸನಿಗೋಸ್ಕರ? ಅದು ಏನಾಗುತ್ತೆ ಅಂದರೆ ಅದು ಸ್ಟೀರಾಯ್ಡ್ ಕ್ರೀಮ್ ಎಲ್ಲ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗಿ ಮತ್ತು ನಮ್ಮದು ಈ ಎಣ್ಣೆ ಪದಾರ್ಥದ ಗ್ರಂಥಿಗಳಲ್ಲಿ ಸ್ವಲ್ಪ ಚೇಂಜಸ್ ಬಂದು, ಮತ್ತು ಸ್ಟೀರಾಯ್ಡ್ ಹಚ್ಚೋದ್ರಿಂದ ನಮ್ಮದು ತ್ವಚದು ರೋಗ ತಡ್ಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹೆಚ್ಚಾಗಿ ಬ್ಯಾಕ್ಟೀರಿಯಾದು ಗ್ರೋತ್ ಆಗುತ್ತೆ. ಆ ರೀಸನ್ಸ್ ಎಲ್ಲ ಅದರಿಂದ ಸ್ವಲ್ಪ ಜಾಸ್ತಿಯಾಗಿ ಬರ್ಬೋದು. ಇನ್ನು ಕೆಲವೊಬ್ಬರದು ಮೈಕೈ ಎಲ್ಲ ಡ್ರೈ ಸ್ಕಿನ್ ಇದ್ದು ಫೇಸ್ ಮಾತ್ರ ಆಯಿಲಿ ಸ್ಕಿನ್ ಇರ್ತದೆ. ಸೊ ಅದೊಂದು ಯಾವ ರೀಸನಿಗೋಸ್ಕರ? ಅಂದ್ರೆ ಅಲ್ಲಿ ಕೂಡ ಪಿಂಪಲ್ಸ್ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಕೈ ಕಾಲೆಲ್ಲ ಡ್ರೈ ಇದೆ, ಅಲ್ಲಿ ಏನು ಆಗಿರೋದಿಲ್ಲ, ಆದ್ರೆ ಮುಖ
ಮಾತ್ರ ಆಯಿಲಿ ಆಗಿದ್ದು ಅಲ್ಲಿ ಪಿಂಪಲ್ಸ್ ಬರ್ತದೆ. ಅದಕ್ಕೆ ಮುಖದಲ್ಲಿ ಪ್ರಮುಖವಾಗಿ ಅಂದರೆ ಯಾವ ಏರಿಯಾಸ್ ಅಂದರೆ ನಮ್ಮದು ಟಿ ಝೋನ್ ಅಂತ ಹೇಳ್ತೀವಿ, ಅಂದರೆ ಚೀಕ್ಸಲ್ಲಿ ಮತ್ತು ಈ ನಮ್ಮದು ಮುಖದ ಸೆಂಟ್ರಲ್ ಪೋರ್ಷನ್ ಅಂತ ಹೇಳ್ತೀವಿ, ಅಲ್ಲಿ ಎಣ್ಣೆ ಗ್ರಂಥಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಅದು ಜಾಸ್ತಿ ಇರುತ್ತೆ, ಈ ಮುಖ ಮತ್ತು ಸ್ಕಿನ್ ಬೇರೆ ಕಡೆ ಡ್ರೈ ಇದ್ದರೆ ಆ ಏರಿಯಾಸ್ಗೆ ಬ್ಲಾಕೇಜ್ ಆದರೆ ಅಥವಾ ಅಲ್ಲಿ ಹೆಚ್ಚಾಗಿ ಅತಿಯಾಗಿ ಎಣ್ಣೆ ಪ್ರೊಡಕ್ಷನ್ ಆದರೆ ಈ ಥರದ್ದು ಕಾಯಿಲೆ ಬರ್ಬೋದು. ಮತ್ತು ಕೆಲವೇ ಸಮಸ್ಯೆ ಹಾರ್ಮೋನ್ ಮತ್ತು ಹೆರಿಡಿಟ್ರಿ ರೀಸನಿಂದ ಕೂಡ ಬರುತ್ತೆ. ಸೊ ಅದು ಬೇರೆ ಬೇರೆ ರೀಸನ್ಸಿಂದ ಈ ಥರ ಕಾಯಿಲೆ ಜಾಸ್ತಿ ಬರ್ಬೋದು ಮುಖದಲ್ಲಿ. ಇನ್ನು ಈ ಒಂದು ಪಿಂಪಲ್ಸ್ಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ಗಳ ಲಭ್ಯ ಇರುವಂಥದ್ದು, ಅವೈಲೇಬಲ್ಸ್ ಇರುವಂಥದ್ದು? ವಿವಿಧ ರೀತಿದು ಟ್ರೀಟ್ಮೆಂಟ್ಸ್ ಇದೆ. ನಮ್ಮದು ಬೇಸಿಕ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಅಂದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಕ್ರೀಮ್ಸ್ ಅಥವಾ ಆಯಿಂಟ್ಮೆಂಟ್ಸ್ ಕೊಡ್ತೀವಿ. ಅದರಲ್ಲಿ ಆ್ಯಂಟಿಬಯೋಟಿಕ್ ಕ್ರೀಮ್, ಇದು ನಾವು ಹೇಳಿದ್ದೀವಲ್ಲ ಪ್ರೊಪಿಯೋನಿ ಬ್ಯಾಕ್ಟೀರಿಯಾ ಮ್ಯಾಕ್ನೆ ಅಂತ ಬ್ಯಾಕ್ಟೀರಿಯಾದು, ಅದಕ್ಕೆ ಕೆಲವು ಆ್ಯಂಟಿಬಯೋಟಿಕ್ ಕ್ರೀಮ್, ಮತ್ತು ಕೆಲವು ಬೆನ್ಜಾಯಿಲ್ ಪೆರಾಕ್ಸೈಡ್ ಮತ್ತು ರೆಟಿನಾಯ್ಡ್ ಅಂತ ಪದಾರ್ಥದ್ದು ಕೆಮಿಕಲ್ಸ್ದು ಕ್ರೀಮ್ ಇರುತ್ತೆ. ಅದರಲ್ಲಿ ಎಣ್ಣೆದು ಈ ಗ್ರಂಥಿಗಳದ್ದು ಅತಿಯಾಗಿ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಸ್ವಲ್ಪ ಬೇಗ ಹೀಲ್ ಆಗುತ್ತೆ, ಆ ಥರ ಕ್ರೀಮ್ಸು. ಮತ್ತು ಸ್ವಲ್ಪ ಜಾಸ್ತಿ ಆದಾಗ ಈ ಕೆಂಪು ಗುಳ್ಳೆಲ್ಲ ಬಂದಾಗ ನಾವು ಓರಲ್ ಆ್ಯಂಟಿಬಯೋಟಿಕ್ಸ್ ಅಂದರೆ ಮದ್ದು ಓರಲ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ಬೋದು. ಸಿವಿಯರ್ ಸ್ಟೇಜಸ್ಸಲ್ಲಿ ಬೇರೆ ಐಸೋಟ್ರೆಟಿನಾಯ್ನ್ ಅಂತ ಮದ್ದು ಕೂಡ ಇದೆ. ಮತ್ತು ಕೆಲವು ಹಾರ್ಮೋನ್ ಚೇಂಜಸ್ಸಿಂದ ಬಂದರೆ ಅದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ಮೇಲೆ ಅದರಲ್ಲಿ ಹಾರ್ಮೋನ್ ಪ್ರಾಬ್ಲಮ್ ಇದ್ದರೆ ಕೆಲವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಮತ್ತು ಕಾಂಟ್ರಸೆಪ್ಟಿವ್ ಪಿಲ್ಸ್ ಎಲ್ಲ ಇದೆ, ಆ ಥರದ್ದು ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಇನ್ನು ಪಿಂಪಲ್ಸ್ ಅಂತ ಹೇಳಿ ಆದ್ಮೇಲೆ ಅದನ್ನ ಚೂಟಿ ಹಾಕಿದ್ರೆ ಅದು ಕಲೆಗಳು ಹಾಗೆ ಉಳಿಯುವಂಥದ್ದು. ಸೊ ಈ ಕಲೆಗಳು ಹೋಗ್ಲಿಕ್ಕೆ ಏನಾದರೂ ಟ್ರೀಟ್ಮೆಂಟ್ಸ್ಗಳಿವೆ ಅಂತ? ಸೊ ಮಾಮೂಲಿಯಾಗಿ ನಮಗೆ ಕಲೆ ಇದರಲ್ಲಿ ಕಪ್ಪು ಮಚ್ಚೆ ಮತ್ತು ಸ್ವಲ್ಪ ಏಟ್ರೋಫಿಕ್ ಸ್ಕಾರ್ಸ್ ಅಂತ ಹೇಳ್ತೀವಿ, ವಿಭಿನ್ನ ಟೈಪದು ಕಲೆ ಬರ್ಬೋದು. ಸೊ ಅದು ಮೇನ್ ಅದಕ್ಕೆ ಅಂದರೆ ನಮಗೆ ಪಿಂಪಲ್ ಇರುವಾಗ ನಾವು ಪೇಷಂಟ್ಸ್ಗೆ ಹೇಳ್ಬೇಕು ಕೀಳಬಾರ್ದು ಅಂತ. ಅದು ಕೀಳಿದ್ರೆ ಅದನ್ನು ಪಿಂಚ್ ಮಾಡಿದರೆ ಅದು ಕಲೆ ತುಂಬ ಉಳ್ಕೊಳ್ತದೆ, ಅದೊಂದು ಇಂಪಾರ್ಟೆಂಟ್. ಮತ್ತು ಟ್ರೀಟ್ಮೆಂಟಿಗೆ ನಮಗೆ ಇವಾಗ ಕೆಮಿಕಲ್ ಪೀಲ್ಸ್ ಮತ್ತು ಕೆಲದು ಲೇಸರ್ ಟ್ರೀಟ್ಮೆಂಟ್ ಮತ್ತು ಕೆಲದು ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಕಲೆಗೆ ಮಾಡಲಿಕ್ಕೆ ಇದೆ. ಮತ್ತು ಕೆಲ ಕ್ರೀಮ್ಸಲ್ಲಿ ಕೂಡ ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಈ ಒಂದು ಟ್ರೀಟ್ಮೆಂಟ್ಸ್ಗಳನ್ನು ಹೇಳಿದರೆ ಆ ಟ್ರೀಟ್ಮೆಂಟ್ಸ್ ತಗೊಳ್ಳುವಾಗ ಪೇಷಂಟ್ಸ್ಗೆ ಏನಾದರೂ ನೋವಾಗುವಂಥದ್ದು ಏನಾದರೂ ಇದೆಯಾ? ಅಥವಾ ಕೆಲವೇ ಟ್ರೀಟ್ಮೆಂಟ್ಸಲ್ಲಿ ಅಂದರೆ ಇವಾಗ ಕೆಮಿಕಲ್ ಪೀಲ್ ಮತ್ತು ಕೆಲ ಮೈಕ್ರೋಡರ್ಮ್ ಎಬ್ರೇಷನ್ ಅಂತ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ತುಂಬ ಸೇಫ್, ಅಂದರೆ ಅದಕ್ಕೆ ನೋವು ಆ ಥರ ಪ್ರಾಬ್ಲಮ್ ಏನಿರೋದಿಲ್ಲ. ಸ್ವಲ್ಪ ಡೀಪಾಗಿರೋದೇನಾದರೂ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ನಾವು ಟಾಪಿಕಲ್ ಕ್ರೀಮ್ ಅಂದರೆ ಅದು ನೋವು ಆಗದಿರೋದಕ್ಕೆ ಒಂದು ಜುಮ್ ಮಾಡೋದು, ಆ ಥರದ್ದು ಕ್ರೀಮ್ ಹಚ್ಚಿ ಅದು ಮಾಡೋದು. ಸೊ ಸರ್ಜಿಕಲ್ ಟ್ರೀಟ್ಮೆಂಟ್ಸಿಗೆ ಸ್ವಲ್ಪ ಕ್ರೀಮ್ ಬೇಕಾಗುತ್ತೆ. ಹೌದು. ಓಕೆ ವೀಕ್ಷಕರೇ, ಇದೀಗ ಒಂದು ಬ್ರೇಕ್ ನಂತರ ಆರೋಗ್ಯ ಕಿರಣ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕಂಕನಾಡಿ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನೀವು ಹೇಳಿದ್ರಿ ಲಾಸ್ಟ್ ಇದರಲ್ಲಿ ಸ್ಟಿರಾಯ್ಡ್ ಕ್ರೀಮ್ಸ್ ಬಗ್ಗೆ. ಸೊ ಸ್ಟಿರಾಯ್ಡ್ ಕ್ರೀಮ್ಸನ್ನು ಮೇಕಪ್ಪಿಗೆ ಅಂತ ಯೂಸ್ ಮಾಡ್ತಾರೆ. ಸೊ ಸ್ಟಿರಾಯ್ಡ್ ಕ್ರೀಮ್ಸಿಂದ ಪಿಂಪಲ್ಸ್ಗಳು ಅವಾಯ್ಡ್ ಆಗ್ತದಾ ಅಥವಾ ಅದಕ್ಕಿಂತ ಕೂಡ ಅಂದರೆ ಮೊದಲು ಇದ್ದದಕ್ಕಿಂತ ಕೂಡ ಜಾಸ್ತಿ ಆಗ್ತದಾ ಅಂತ? ಅದೇ ನೀವು ಕರೆಕ್ಟ್ ಹೇಳಿದ್ರಿ. ಇದು ಸ್ಟಾರ್ಟಿಂಗಲ್ಲಿ ನಾವು ಯೂಸ್ ಮಾಡುವಾಗ ಮೊದಲು ಸ್ವಲ್ಪ ಪಿಂಪಲ್ಸ್ ಕಡಿಮೆ ಅನಿಸ್ಬೋದು. ಮತ್ತು ಕೆಲವೊಮ್ಮೆ ಫಾರ್ಮಸಿಸ್ಟ್ ಹತ್ರ ಹೋಗಿ ಪೇಷಂಟ್ಸ್ ಡೈರೆಕ್ಟ್ ಫೇರ್ನೆಸ್ ಕ್ರೀಮ್ಸ್ ಅಥವಾ ಕಲೆ ಹೋಗಲಿಕ್ಕೆ ಅಂತ ಕ್ರೀಮ್ಸ್ ತಗೊಳ್ತಾರೆ ವಿತೌಟ್ ಕನ್ಸಲ್ಟೇಷನ್. ಹೌದು. ಸೊ ಅದು ಯೂಸ್ ಮಾಡಿದರೆ ಮೊದಲು ಸ್ವಲ್ಪ ಪಿಂಪಲ್ಸ್ ಕಡಿಮೆ ಅನ್ನಿಸ್ಬೋದು. ಕೊನೆಗೆ ಏನಾಗುತ್ತೆ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗಿ ಹೆಚ್ಚಾಗಿ ಮುಖಕ್ಕೆ ಕೆಂಪು ಕಲರ್ ಬರೋದು, ಉರಿ ಆಗೋದು, ಬಿಸಿಲಲ್ಲಿ ಹೋದರೆ ರ್ಯಾಷಸ್ ಬರೋದು, ಮತ್ತು ಪಿಂಪಲ್ ಹೆಚ್ಚಾಗಿ ಬರೋದು. ಅಂದರೆ ಕೆಲ ಏರಿಯಾಸ್ಗೆ ಮಾಮೂಲಿಯಾಗಿ ಕತ್ತ ಎಲ್ಲ ಪಿಂಪಲ್ಸ್ ಬರೋದಿಲ್ಲ. ಈ ಕ್ರೀಮ್ ಹಚ್ಚೋದ್ರಿಂದ ದೊಡ್ಡ ಗುಳ್ಳೆ ಅಂದರೆ ಪ್ಯಾಪ್ಯೂಲ್ಸ್ ಜಾಸ್ತಿ ಮತ್ತು ಪಸ್ ಇರೋದು ಗುಳ್ಳೆಗಳು ಜಾಸ್ತಿ ಬಂದು ಮತ್ತು ಕಲೆ ಕೂಡ ಸ್ವಲ್ಪ ಡೀಪಾಗಿ ಇರೋದು ಸ್ಕಾರ್ಸ್ ಎಲ್ಲ ಬರ್ಬೋದು. ಮತ್ತು ಕೆಲ ಕಂಡೀಷನ್ಸಲ್ಲಿ ಮುಖಕ್ಕೆ ಡ್ಯಾಮೇಜ್ ಆಗಿ ರೋಸೇಷಾ ಅಂತ ಹೇಳ್ತೀವಿ, ಅಂದರೆ ಮುಖ ತುಂಬ ಕೆಂಪಗಾಗಿ ಈ ಬಿಸಿಲಲ್ಲಿ ಎಲ್ಲ ಹೋದರೆ ತಡ್ಕೊಳಕ್ಕಾಗೋದಿಲ್ಲ ಪೇಷಂಟ್ಸ್ಗೆ, ಆ ರೀತಿ ಕೂಡ ಸ್ಕಿನ್ ಅಷ್ಟು ಕೂಡ ಸೆನ್ಸಿಟಿವ್ ಆಗಿ ಚಾನ್ಸಸ್ಗಳು ಇರ್ತದೆ. ಸೊ ಈ ಥರ ಅಂದರೆ ಕನ್ಸಲ್ಟೇಷನ್ ಮಾಡಿ ಆದ ನಂತರ ನಾವು ತಗೊಳ್ಳುವಂಥದ್ದು ಬೆಟರ್. ವೈದ್ಯಕೀಯ ಸಲಹೆ ಇಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದಲ್ಲ, ಅಂದರೆ ಆ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಇನ್ನು ಈ ಮೊಡವೆಗಳಿಗೆ ಸಂಬಂಧಿಸಿದಂತೆ ಯಾವ ಥರ ಟ್ರೀಟ್ಮೆಂಟ್ಸ್ಗಳು ನಿಮ್ಮ ಒಂದು ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ? ನಮ್ಮ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಮತ್ತು ಕಲೆಗೆ ಕೆಮಿಕಲ್ ಪೀಲ್ಸ್ ಅಂತ ಹೇಳ್ತೇವೆ, ಅಂದರೆ ಅದು ಸ್ಕಿನ್ನದು ಮೇಲೆದು ತ್ವಚೆದು ಮೇಲೆದು ಪರ್ತ ಅಂದರೆ ಲೇಯರ್ಸ್ ಇರುತ್ತಲ್ಲ, ಅದನ್ನು ನಾವು ಎಕ್ಸ್ಫೋಲಿಯೇಷನ್ ಅಂತ ಹೇಳ್ತೇವೆ. ಅಂದರೆ ಅದು ಮೇಲೆದು ಭಾಗ ತೆಗೆದು ಅದ್ರ ಒಳಗಡೆ ಸ್ವಲ್ಪ ಡೀಪಾಗಿ ಈ ಮೆಡಿಸಿನ್ಸ್ ಹೋಗುತ್ತೆ, ಅದರಲ್ಲಿ ಕಲೆ ಸ್ವಲ್ಪ ಬೇಗ ಹೋಗುತ್ತೆ.
ಅದು ಬಿಟ್ಟು ಮೈಕ್ರೋಡರ್ಮ್ ಎಬ್ರೇಷನ್ ಅಂದರೆ ಒಂದು ಮಷೀನಲ್ಲಿ ಸ್ವಲ್ಪ ಅದೇ ರೀತಿ ಟ್ರೀಟ್ಮೆಂಟು, ಎಕ್ಸ್ಫೋಲಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಕೆಲವು ಕಲೆ ಹೋಗಲಿಕ್ಕೆ ಮತ್ತು ಪಿಂಪಲ್ಸ್ ಕಡಿಮೆ ಮಾಡೋದು ಲೇಸರ್ಸ್ ಮತ್ತು ಇಂಟೆನ್ಸ್ ಪಲ್ಸ್ ಲೈಟ್ ಆ ಥರ ಟ್ರೀಟ್ಮೆಂಟ್ಸ್ ಇದೆ. ಹೆಚ್ಚಾಗಿರೋದು ಕೇಸಸಲ್ಲಿ ತುಂಬ ಡೀಪ್ ಸ್ಕಾರ್ಸ್ ಇದ್ದರೆ ಈವನ್ ಕೆಲವು ಡೀಪ್ ಲೇಸರ್ಸ್, RBM ಲೇಸರ್ಸ್ ಮತ್ತು ಮೈಕ್ರೋ ನೀಡ್ಲಿಂಗ್ ಅಂತ ಒಂದು ಹೊಸ ಟೆಕ್ನಿಕ್ ಬಂದಿದೆ. ಅದರಲ್ಲಿ ಸ್ವಲ್ಪ ಹೀಟ್ ಟೆಕ್ನಾಲಜಿ, ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿ ಮತ್ತು ಈ ಕೆಲವು ಸಣ್ಣ ಸೂಜಿಗಳಲ್ಲಿ ಸ್ವಲ್ಪ ಸ್ಕಾರ್ಸ್ನ ಬೇಗ ತೆಗಿಲಿಕ್ಕೆ ಆ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ಹೇಳಿದ್ವಿ. ಈ ಒಂದು ಟ್ರೀಟ್ಮೆಂಟ್ಸನ್ನು ತಗೊಳ್ಳೋ ಮುಂಚೆ ಯಾವ ಥರ ಟೆಸ್ಟ್ಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ? ಸೊ ಮಾಮೂಲಿಯಾಗಿ ನಾವು ಫಸ್ಟ್ ಸ್ಕಿನ್ ಟೈಪ್ ಯಾವುದು, ಯಾವ ಥರ ಅವರಿಗೆ ಪ್ರಾಬ್ಲಮ್ ಇದೆ ಅದನ್ನು ಪ್ರೈಮರಿ ಲೆವೆಲಲ್ಲಿ ನೋಡಬೇಕು, ಅಸೆಸ್ ಮಾಡಬೇಕು. ಮತ್ತು ಕೆಲವು ಕೇಸಸಲ್ಲಿ ಅಂದರೆ ಐಸೋಟ್ರೆಟಿನೈನ್ ಅಂತ ನಾನೊಂದು ಟ್ಯಾಬ್ಲೆಟ್ ಬಗ್ಗೆ ಹೇಳಿದ್ದೀನಿ. ಆ ಥರ ಟ್ಯಾಬ್ಲೆಟ್ ಎಲ್ಲ ತೊಗೊಳೋಕೆ ಮೊದಲು ರಕ್ತ ಪರೀಕ್ಷೆ ಮಾಡಿ ಕೊಲೆಸ್ಟ್ರಾಲ್ ಲೆವೆಲ್ಸು, ಶುಗರ್ ಮತ್ತು ಆ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಬೇಕು. ಇನ್ನೊಂದು ಲೇಡೀಸಲ್ಲಿ, ಮಹಿಳೆಯರಲ್ಲಿ ಸ್ವಲ್ಪ ಹೆಚ್ಚಾಗಿ ಪಿಂಪಲ್ಸು ಮತ್ತು ಏಜ್ ಆಗಿರೋದು ಅವರಿಗೆ ಪಿಂಪಲ್ಸ್ ಬಂದರೆ ಹಾರ್ಮೋನ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಅಂದರೆ ಕೆಲವು ಓವೇರಿಯನ್ ಹಾರ್ಮೋನ್ಸ್ ಅಂತ ಮತ್ತು ಥೈರಾಯ್ಡ್ ಹಾರ್ಮೋನ್ದು ಟೆಸ್ಟ್ ಮಾಡಿ ಆ ಥರ ಏನಾದರೂ ಸಮಸ್ಯೆಯಿಂದ ಇದು ಬರ್ತಾ ಇದೆ ಅಂತ ಒಮ್ಮೆ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾರ್ಮೋನಸ್ ಚೇಂಜಸ್ ಇಂದ ಕೂಡ ಪಿಂಪಲ್ಸ್ ಬರ್ತದೆ ಅಂತ ನೀವು ಹೇಳಿದ್ರಿ. ಇನ್ನು ಕೆಲವೊಂದು ಮಹಿಳೆಯರಿಗೆ 50 ಇಯರ್ಸ್ ತನಕ ಅವರಿಗೊಂದು ಆಗುವಂಥ ಪೀರಿಯಡ್ ಅಂತ ಹೇಳ್ಬೋದು ನಾವು, ಪಿಂಪಲ್ಸ್ಗಳೆಲ್ಲ ಇರ್ತದೆ. 50 ಇಯರ್ಸ್ ನಂತರ ಕೂಡ ಪಿಂಪಲ್ಸ್ ಕಾಣುವಂಥ ಚಾನ್ಸಸ್ಗಳು ಇವೆಯಾ? ಮಾಮೂಲಿಯಾಗಿ ಅದು ಬರೋದಿಲ್ಲ. ಮತ್ತು ಕೆಲ ಟೈಪ್ ಸಿನೈಲ್ ಕಾಮಿಡೋನ್ಸ್ ಅಂತ ಹೇಳ್ತೀವಿ, ಅದು ಪಿಂಪಲ್ಸ್ ಅಲ್ಲ, ಅದು ಒಂಥರ ಬ್ಲಾಕ್ ಆಗಿ, ಹೌದು, ದಟ್ ಇಸ್ ಡಿಫ್ರೆಂಟ್. ಮಾಮೂಲಿಯಾಗಿ ಅದು ಈ ಏಜ್ ಗ್ರೂಪಲ್ಲಿನೇ ಸ್ಟಾಪ್ ಆಗುತ್ತೆ, 30-35 ಇಯರ್ಸ್ ಎಲ್ಲ. ಇನ್ನು ಮೇಕಪ್ ಮಾಡೋದ್ರಿಂದ, ಅಂದ್ರೆ ಇವಾಗ ಹೆವಿ ಮೇಕಪ್ ಅನ್ನ ನಾವು ನೋಡ್ತೇವೆ ಹುಡುಗಿಯರಲ್ಲಿ, ಕಾಲೇಜ್ ಅಂದ್ರೆ ಹದಿಹರೆಯದ ವಯಸ್ಸಲ್ಲಿ. ಸೊ ಹದಿಹರೆಯದ ವಯಸ್ಸಲ್ಲಿ ಈ ಒಂದು ಪಿಂಪಲ್ಸ್ ಮೇಕಪ್ ಗಳಿಂದ ಬರುವಂತಹ ಚಾನ್ಸಸ್ ಗಳು ಕೂಡ ಇದೆಯಾ ಅಂತ? ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಅವರು ಯಾವ ತರ ಒಂದು ಅಂದ್ರೆ ಯಾವ ತರ ಕೆಮಿಕಲ್ಸ್ ಯೂಸ್ ಅಂದ್ರೆ ಅವರು ಹಾಕುವಂತ ಫೌಂಡೇಶನ್ಸ್, ಕ್ರೀಮ್ ಗಳಿಂದ ಆಗಿರ್ಬೋದು. ಸೊ ಅದಕ್ಕೆ ಏನ್ ಹೇಳ್ತೀರಾ ಮೇಕಪ್ ಇಂದ? ಅದು ಕೆಲ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಕಪ್ ಹೆಚ್ಚಾಗಿ ಯೂಸ್ ಮಾಡಿದಾಗ ಅದು ನಮ್ಮದು ಪೋರ್ಸ್ ಅಂತ ಇರುತ್ತೆ, ಅಂದರೆ ನಮ್ಮದು ಸ್ವೆಟ್ ಬರೋದು ಪೋರ್ಸು ಮತ್ತು ಈ ಥರ ಈ ಗ್ರಂಥಿಗಳದ್ದು ಓಪನಿಂಗ್ ಇರುತ್ತೆ, ಅದು ಬ್ಲಾಕ್ ಆದರೆ ಮತ್ತು ಅದ್ರ ಒಳಗಡೆ ಹೆಚ್ಚಾಗಿ ಎಣ್ಣೆದು ಪ್ರೊಡಕ್ಷನ್ ಆದರೆ ಕೂಡ ಈ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಮೇಕಪ್ ಫೌಂಡೇಶನ್ ಎಲ್ಲ ಯೂಸ್ ಮಾಡುವಾಗ ಪಿಂಪಲ್ಸ್ ಹೆಚ್ಚಾಗಿದ್ದರೆ ಪೌಡರ್, ಮೇಕಪ್ ಎಲ್ಲ ಯೂಸ್ ಮಾಡೋದು ಒಳ್ಳೆಯದಲ್ಲ. ಮತ್ತು ಸ್ವಲ್ಪ ಸಾಫ್ಟಾಗಿ ನೈಸಾಗಿ ವಾಟರ್ ಬೇಸ್ಡ್ ಫೌಂಡೇಶನ್ ಆ ಥರ ಏನಾದರೂ ಯೂಸ್ ಮಾಡ್ಬೋದು. ಅದು SPF ಏನೋ ಬರ್ತದೆ? ಹೌದು, SPF ಅಂದರೆ ನಮ್ಮದು ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್, ಅದು ಬಂದು ಸನ್ಸ್ಕ್ರೀನಿಗೆ ಇಂಪಾರ್ಟೆಂಟ್. ಕೆಲವು ಕೇಸಸಲ್ಲಿ ರೋಸೇಷಿಯಾ ಅಂತ ನಾನು ಹೇಳಿದ್ದೀನಲ್ಲ, ಅದು ಸನ್ ಸೆನ್ಸಿಟಿವಿಟಿ ಇರುತ್ತೆ. ಆ ಕೇಸಸಲ್ಲಿ ಕೆಲವೊಮ್ಮೆ ಮತ್ತು ಕೆಲವು ಪ್ರೊಸೀಜರ್ಸ್ ಎಲ್ಲ ಮಾಡುವಾಗ ನಮ್ಮದು ಸ್ಕಿನ್ ಡ್ಯಾಮೇಜ್ ಆದರೆ ಅದು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸನ್ಸ್ಕ್ರೀನ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆವಾಗ ನಾವು SPF ಅಂತ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ನೋಡಿ ಅದು ಪೇಷಂಟ್ಸ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ. ನಾರ್ಮಲಿ SPF 30 ಆ ಥರ ಇರೋದು ಸನ್ಸ್ಕ್ರೀನ್ಸ್ ಹಾಕಿದರೆ ಒಳ್ಳೆಯದು. ಸೊ ಯಾವುದರಿಂದ ಅಂದರೆ ನೀವು ಹೇಳಿದ 13 ಫ್ರಮ್ ಸ್ಟಾರ್ಟಿಂಗ್ ಎಷ್ಟರಿಂದ ಎಷ್ಟರ ತನಕ ಯೂಸ್ ಮಾಡಿದರೆ ಒಳ್ಳೆಯದು ಸನ್ಸ್ಕ್ರೀನ್? ಅಂದರೆ ಜನರಲಿ ನಮಗೆ ಸ್ಕಿನ್ ಪ್ರೊಟೆಕ್ಷನ್ಗೆ ಒಂದು 26 to 30 ಆ ರೇಂಜಲ್ಲಿ ನಾರ್ಮಲ್ ಇಂಡಿಯನ್ ಸ್ಕಿನ್ನಿಗೆ ಆ ಥರ ಸನ್ ಪ್ರೊಟೆಕ್ಷನ್ ಸಾಕಾಗುತ್ತೆ. ಜಾಸ್ತಿ ಹೆಚ್ಚಾಗಿ ನಮಗೆ ಏನಾದರೂ ಸನ್ ಸೆನ್ಸಿಟಿವಿಟಿ ಇದ್ದರೆ ಈವನ್ SPF 50 ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಮೊಡವೆಗಳನ್ನು ತಡೆಗಟ್ಟುವಂತಹ ಮುಂಜಾಗ್ರತಾ ಕ್ರಮಗಳನ್ನು ಹೇಳ್ಬೋದಾ? ಜನರಲ್ ಆಗಿ ಅಂದರೆ ನಮ್ಮದು ಸ್ಕಿನ್ನದು ಸ್ವಲ್ಪ ಸೆನ್ಸಿಟಿವಿಟಿ ಆ ಥರ ಏನಾದರೂ ಇದ್ದರೆ ನಾವು ಸ್ವಲ್ಪ ಅದನ್ನು ಸ್ಮೂತಾಗಿ ನೋಡಬೇಕು. ಹೆಚ್ಚಾಗಿ ಮೇಕಪ್ ಅದೆಲ್ಲ ಯೂಸ್ ಮಾಡ್ಬೋದು. ಕೆಲವು ಇರಿಟೆಂಟ್ ಸಬ್ಸ್ಟೆನ್ಸಸ್ ಅಂದರೆ ಮನೆಯಲ್ಲಿ ಫೇಸ್ ಪ್ಯಾಕ್ ಹಾಕೋದು ಮತ್ತು ಬ್ಲೀಚ್ ಮಾಡೋದು, ಫೇಶಿಯಲ್, ಹೌದು, ಅದೆಲ್ಲ ಮಾಡಿದರೆ ಕೆಲವೊಮ್ಮೆ ಸ್ಕಿನ್ನಲ್ಲಿ ಇರಿಟೇಷನ್ ಆಗಿ ಈ ಥರ ಹೆಚ್ಚಾಗಿ ಪಿಂಪಲ್ಸ್ ಕೂಡ ಬರ್ಬೋದು. ಮತ್ತು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಒತ್ತಡಕ್ಕೆ, ಸ್ಟ್ರೆಸ್ ನಿವಾರಣೆಗೆ ಸ್ವಲ್ಪ ಮೆಡಿಟೇಷನ್, ಯೋಗ ಎಲ್ಲ ಮಾಡಿದರೆ ಕಂಟ್ರೋಲ್ ಬರುತ್ತೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದು ಮೊಡವೆಯ ಬಗ್ಗೆ ಮಾಹಿತಿಯನ್ನು ನೀಡಿದ ಮೇಡಮ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕಂಕನಾಡಿ ಅರ್ಪಿಸುವ ಆರೋಗ್ಯ ಕಿರಣ. ನಿರಂತರ ಮಾಹಿತಿ, ಸುದ್ದಿ, ಮನೋರಂಜನೆಗಾಗಿ ನೋಡ್ತಾ ಇರಿ P4 ನ್ಯೂಸ್. ವಂದನೆಗಳು.